ಉಡುಪಿ ಸರ್ವಿಸ್ ಬಸ್ ನಿಲ್ದಾಣ ಇಲ್ಲಿಯ ಬೋರ್ಡ್ ಹೈಸ್ಕೂಲ್ ಕಾಂಪೌಂಡ್ ಬಳಿ ಇಪಿ ಶೌಚಾಲಯ ನಗರಾಡಳಿತದಿಂದ ನಿರ್ಮಿಸಲಾಗಿದೆ. ಇದು ಕೆಲವು ದಿನಗಳಲ್ಲಿ ಸಾರ್ವಜನಿಕರ ಬಳಕೆಗೆ ಲೋಕಾರ್ಪಣೆ ಆಗಲಿದ್ದು, ಇದೀಗ ಈ ಶೌಚಾಲಯ ಕುಟೀರದ ಹೊರಮೈಗೆ ಪೊಡವಿಗೊಡೆಯ ಕಡಗೋಲು ಶ್ರೀಕೃಷ್ಣನ ಚಿತ್ರ ಇರುವ ನಗರಸಭೆಯ ಲಾಂಛನದ ದೊಡ್ಡ ಗಾತ್ರದ ಚಿತ್ರ ಅಂಟಿಸಲಾಗಿದ್ದು ವಿವಾದಕ್ಕೆ ಕಾರಣವಾಗಿದೆ. ಶೌಚಾಲಯಕ್ಕೆ ಶ್ರೀಕೃಷ್ಣನ ಲಾಂಛನ ಅಳವಡಿಸಿದ್ದು ಹಿಂದೂಗಳ ಧಾರ್ಮಿಕ ನಂಬಿಕೆ ಭಾವನೆಗಳ ಮೇಲೆ ಹಲ್ಲೆ ನಡೆಸಿದಂತಾಗಿದೆ ಎಂದು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರನಾಥ ಮೆಸ್ಸ ಶಿರೂರು ದೂರಿದ್ದಾರೆ. ಶ್ರೀಕೃಷ್ಣ ದೇವರ ಚಿತ್ರವನ್ನು ತೆರವುಗೊಳಿಸುವಂತೆ ಸಾರ್ವಜನಿಕ ವಲಯದಿಂದ ಆಗ್ರಹಗಳು ಕೇಳಿಬಂದಿವೆ. ಶ್ರೀಕೃಷ್ಣನ ಚಿತ್ರವು ನಗರಸಭೆಯ ಆಡಳಿತ ಲಾಂಛನವಾಗಿದೆ. ಈ ಲಾಂಛನವನ್ನು ನಗರಾಡಳಿತದಲ್ಲಿ ಬಳಸಲ್ಪಡುವ ಅರ್ಜಿ ನಮೂನೆಗಳಿಗೆ ನಗರಾಡಳಿತದ ಅಧಿಕಾರಿಗಳ ವಾಹನಗಳಿಗೆ ಬಳಸಲಾಗುತ್ತದೆ. ಇಲ್ಲಿ ಶೌಚಾಲಯಕ್ಕೆ ಶ್ರೀಕೃಷ್ಣ ದೇವರ ಲಾಂಛನ ಬಳಸಿದ್ದು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದೆ. ಇಪಿ ಶೌಚಾಲಯವು ಉದ್ಘಾಟನೆಗೆ ಮುನ್ನವೇ ವಿವಾದ ಹೊತ್ತುಕೊಂಡಿದೆ. ಇದು ನಮ್ಮ ಶೌಚಾಲಯದಲ್ಲಿ ಹಾಕಿರುವುದು ಜನಸಾಮಾನ್ಯರಿಗೆ ಆಕ್ರೋಶವನ್ನು ತಂದಿದೆ. ಈ ಶೌಚಾಲಯದಲ್ಲಿ ಹಾಕಿದಂಥ ಲಾಂಛನವನ್ನು ತಕ್ಷಣ ತೆಗೆದು ಹೋರಾಟ ಮಾಡುವ ಪ್ರತಿಭಟನೆ ಮಾಡುವ ಮೊದಲೇ ಇದನ್ನು ಬದಲಿ ವ್ಯವಸ್ಥೆ ಮಾಡಿದರೆ ಒಳ್ಳೆಯದಿರುತ್ತದೆ. ಇಲ್ಲದಿದ್ದರೆ ಜನಸಾಮಾನ್ಯರು ಇದಕ್ಕೆ ಎಚ್ಚೆತ್ತುಕೊಳ್ಳುವ ಸಾಧ್ಯತೆಯಿದೆ.